ಕಳೆದ ಕೆಲ ಸಮಯದ ಹಿಂದೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಠದ ಕಣಿ ರಸ್ತೆಗೆ ಇದೀಗ ಹೊಸ ಲುಕ್ ಬಂದಿದೆ. ಈ ಪ್ರದೇಶದಲ್ಲಿ ಈಗ ಸುಂದರವಾದ ರಸ್ತೆಯೊಂದು ನಿರ್ಮಾಣಗೊಂಡಿದ್ದು, ಲೋಕೋಪಯೋಗಿ ಇಲಾಖೆ ಮೂಲಕ ಒಂದು ಮಾದರಿ ರಸ್ತೆ ಇಲ್ಲಿ ನಿರ್ಮಾಣಗೊಂಡಿದೆ. ಇದು ಮಂಗಳೂರು ಮಹಾನಗರ ಪಾಲಿಕೆಯ ಬೋಳೂರು ವಾರ್ಡ್ ನಂಬರ್ 27ರ ಮಠದ ಕಣಿ 4ನೇ ಅಡ್ಡ ರಸ್ತೆಯಿಂದ ಗ್ಲೋಬಲ್ ಆಸ್ಪತ್ರೆಯ ರಸ್ತೆಯವರೆಗಿನ ಚಿತ್ರಣ. ಅದೆಷ್ಟೋ ಸಮಯಗಳಿಂದ ಈ ಭಾಗದ ರಸ್ತೆ ಅಭಿವೃದ್ಧಿ ಕಾಣದೆ ಸ್ಥಳೀಯರಿಗೆ ತುಂಬಾ ಸಮಸ್ಯೆಯಾಗಿತ್ತು. ಮಾತ್ರವಲ್ಲದೆ ಪ್ರತಿ ಮಳೆಗಾಲದಲ್ಲಿ ಡ್ರೈನೇಜ್ ಸಮಸ್ಯೆಯೂ ಇಲ್ಲಿಯ ಜನತೆಯನ್ನ ಕಾಡುತ್ತಿತ್ತು. ಇದೀಗ ಈ ಭಾಗದಲ್ಲಿ ಸುಂದರವಾದ ರಸ್ತೆ ನಿರ್ಮಾಣಗೊಂಡಿದೆ. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರ ಪ್ರಸ್ತಾವನೆಯ ಮೇರೆಗೆ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 75 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದ್ದು, ಸ್ಥಳೀಯ ಪಾಲಿಕೆ ಸದಸ್ಯರಾದ ಜಗದೀಶ್ ಬೋಳೂರು ಅವರ ವಿಶೇಷ ಮುತುವರ್ಜಿಯಲ್ಲಿ ಇಲ್ಲಿ ರಸ್ತೆ ನಿರ್ಮಾಣಗೊಂಡಿದೆ. ರಸ್ತೆಯ ಉದ್ದಕ್ಕೂ ನಾಮಫಲಕಗಳು, ಸೂಚನಾ ಫಲಕಗಳು, ರಿಫ್ಲೆಕ್ಟರ್ಗಳು, ಸ್ಪೀಡ್ ಲಿಮಿಟ್, ಇಂಡಿಕೇಟರ್ಸ್ ಹೀಗೆ ಎಲ್ಲವನ್ನ ಅಳವಡಿಕೆ ಮಾಡಲಾಗಿದೆ. ಈ ಬಗ್ಗೆ ಸ್ಥಳೀಯರಾದ ಸುಧೀರ್ ಅವರು ಮಾತನಾಡಿ, ಈ ಹಿಂದೆ ರಸ್ತೆ ಹೊಂಡಗುಂಡಿಗಳಿಂದ ತುಂಬಿ ಹೋಗಿತ್ತು. ನಮ್ಮ ಕಾರ್ಪೊರೇಟರ್ ಜಗದೀಶ್ ಬೋಳೂರು ಅವರ ವಿಶೇಷ ಮುತುವರ್ಜಿಯಲ್ಲಿ ರಸ್ತೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಡ್ರೈನೇಜ್ಗಳನ್ನ ಸುಸಜ್ಜಿತ ರೀತಿಯಲ್ಲಿ ನಿರ್ಮಿಸಿದ್ದಾರೆ. ಇದೀಗ ಈ ರಸ್ತೆಯಲ್ಲಿ ಸುಖಕರವಾದ ಪ್ರಯಾಣ ಮಾಡಬಹುದು ಎಂದು ಹೇಳಿದ್ರು. ಎಂಕೆಲ್ಲ ಈ ರೋಡ್ ಉಂಡತೆ ದುಂಬು ಈ ಮಠ ಪೋಪಿನ ರೋಡ್ ಟೋಟಲ್ ಗುರಿ ಗುಂಪು ಅವು ಏನಿದ್ರು ಚೂರ್ಲ ಸರಿ ಇರ್ತದೆ. ಇತ್ತೆ ಜಗದೀಶ್ ಎಂಕೆಲ್ಲ ಕಾರ್ಪೊರೇಟರ್ ಭಾರಿ ಶೋಕ್ ಮಲ್ತೇರೆ ಪೋಪಿನ ರೋಡ್ಲ ಪರ್ಫೆಕ್ಟ್ ಆಂಡಿತ್ತೆ ಎಂಕ್ಲೆಗೆ ಬೊಕ್ಕ ಡ್ರೈನೇಜ್ ಸಿಸ್ಟಮ್ಲ ಎಂಚಿನ ಉಂಡು ಅವೇನು ಪೂರ ಪರ್ಫೆಕ್ಟ್ ಮಲ್ತದೆ ಫೈನಲ್ ಅದು ಮಲ್ದೇರು ಟೋಟಲ್ ರೋಡ್ದ ಬೊಕ್ಕ ಅಲ್ಪ ನಾಮಫಲಕ ಪೂರ ಪಾರ್ದು ಇತ್ತೆ ಎಂಕ್ಲೆಗೆ ಪಂಡ ಸ್ಪೀಡ್ ಕಟ್ಟೋಲ್ ಮಲ್ಪೋಡು ಓಲ್ ಸ್ಪೀಡ್ ಬ್ರೇಕರ್ಸ್ ಉಂಡು ಅವೇನು ಪೂರ ಕ್ಲಿಯರ್ ಆದ ಪಾರ್ದು ಒಂಜಿ ಹೈವೇಡ್ ನಮ್ಮ ಎಂಚ ಪಾಪ ಅವೇ ಫೀಲಿಂಗ್ ಬರ್ಕೊಂಡಿತ್ತೆ. ಅಂಚದ ಅರ್ನ ವರ್ಕ್ದ ಬಗ್ಗೆ ಎಂಕ್ಲೆ ಭಾರಿ ಖುಷಿ ಉಂಡು. ಫ್ಯೂಚರ್ಲ ಇಂಚನೆ ಮಲ್ಪಡ್ದ ಎಂಕಲ್ಲ. ಇನ್ನು ಈ ರಸ್ತೆ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ ಮಂಗಳೂರು ಪಾಲಿಕೆಯ ಸದಸ್ಯರಾದ ಜಗದೀಶ್ ಶೆಟ್ಟಿ ಬೋಳೂರು ಅವರು, ಕೋವಿಡ್ ಕಾರಣಗಳಿಂದ ಕೆಲಸ ಕಾರ್ಯಗಳು ಕುಂಠಿತವಾಗಿರಬಹುದು, ಆದರೂ ನಮ್ಮ ಜನರಿಗೆ ಸ್ಪಂದಿಸುವ ಕೆಲಸಗಳಾಗಿವೆ. ರಸ್ತೆ, ಚರಂಡಿ, ಕೆರೆಗಳಿರಬಹುದು, ಯಾವುದೇ ಸಮಸ್ಯೆಗಳನ್ನ ಆಲಿಸಿ ನಿರಂತರವಾಗಿ ಸ್ಪಂದಿಸುವ ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಕೊರೋನಾ ಹಾಗೂ ಇನ್ನಿತರ ಕೆಲವು ಎಡವಟ್ಟುಗಳಿಂದ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ಅನುದಾನಗಳಲ್ಲಿ ಸ್ವಲ್ಪ ಕುಂಠಿತವಾಗಿರ್ಬೋದು. ಆದರೂ ನಮ್ಮ ಜನರಿಗೆ ಸ್ಪಂದಿಸುವಂತಹ ಏನು ಕೆಲಸಗಳಿದೆ ಅದು ನಿರಂತರ ನಡೀತಾ ಇದೆ. ಯಾವುದೇ ಕರೆಗಳಿರಲಿ, ಯಾವುದೇ ಸಮಸ್ಯೆಗಳಿರಲಿ, ಪ್ರತಿಯೊಂದು ಜನರ ಸಾಮಾನ್ಯ ಸಮಸ್ಯೆಗಳಿಗೆ ಕೂಡ ಸ್ಪಂದಿಸುವಂಥ ಕೆಲಸವನ್ನು ನಾವು ನಿರಂತರ ಮಾಡ್ತಾಯಿದ್ದೇವೆ. ಈಗ ಗೊತ್ತಾಗಿದೆ, ದೊಡ್ಡ ದೊಡ್ಡ ಮೊತ್ತದ ಏನು ಬಜೆಟ್ಗಳನ್ನು ಇಟ್ಟು ಕಾಮಗಾರಿಗಳನ್ನು ಮಾಡೋದಕ್ಕಿಂತ ಮೊದಲು ಜನರ ಏನು ಸಾಮಾನ್ಯ ಸಮಸ್ಯೆಗಳಿದೆ ಅದನ್ನು ನಾವು ಸ್ಪಂದಿಸಿ ಅವರಲ್ಲಿರುವಂಥ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಅದು ದೊಡ್ಡ ದೇವರ ಕೆಲಸ ಎನ್ನುವಂತಹ ವಿಚಾರ ತಿಳಿದಿದೆ. ಒಟ್ಟಿನಲ್ಲಿ ಬೋಳೂರಿನ ಮಠದ ಕಣಿ 4ನೇ ಅಡ್ಡ ರಸ್ತೆಯಿಂದ ಗ್ಲೋಬಲ್ ಆಸ್ಪತ್ರೆಯವರೆಗಿನ ರಸ್ತೆ ಮಾದರಿ ರಸ್ತೆಯಾಗಿ ರೂಪುಗೊಂಡಿದೆ. ರಸ್ತೆ ಅಭಿವೃದ್ಧಿಯಾದ್ದರಿಂದ ಇಲ್ಲಿನ ಜನತೆಯು ತುಂಬಾ ಖುಷಿ ಪಡುತ್ತಿದ್ದಾರೆ. ಇಲ್ಲಿನ ಜನತೆ ಯಾವುದೇ ಭಯ, ಆತಂಕವಿಲ್ಲದೆ ಈ ರಸ್ತೆಯಲ್ಲಿ ಸರಾಗವಾಗಿ ಸಂಚರಿಸಬಹುದು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.